ಬ್ರಾಂಡೆಡ್ ಮೊಬೈಲ್ಗಳ ಪೂರೈಕೆ ಹಾಗೂ ಅತ್ಯುತ್ತಮ ಸೇವೆಗೆ ಹೆಸರುವಾಸಿಯಾಗಿರುವ ಸಂಗೀತ ಮೊಬೈಲ್ಸ್ ದೇಶದಾದ್ಯಂತ 750ನೇ ಶಾಖೆ ಹಾಗೂ ಉಡುಪಿಯಲ್ಲಿನ 3ನೇ ಶಾಖೆ ಇಂದು ಉದ್ಘಾಟನೆಗೊಂಡಿತು. ಉಡುಪಿಯ ಸಿಟಿ ಬಸ್ ನಿಲ್ದಾಣದ ಬಳಿ ಇರುವ ವಾಣಿಜ್ಯ ಕಟ್ಟಡದಲ್ಲಿ ಸಂಗೀತ ಮೊಬೈಲ್ಸ್ 3ನೇ ಶಾಖೆ ಆರಂಭಗೊಂಡಿದೆ. ಇಂದು ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ರಿಬ್ಬನ್ ಕತ್ತರಿಸುವ ಮೂಲಕ ಹಾಗೂ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದರು. ಬಳಿಕ ಆಶೀರ್ವಚನವನ್ನ ನೀಡಿದರು. ಸಂಗೀತ ಮೊಬೈಲ್ಸ್ನ ಪ್ರವರ್ತಕ ಸುಭಾಷ್ ಚಂದ್ರ ರೆಡ್ಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು, ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಪ್ರಥಮವಾಗಿ ಸ್ಮಾರ್ಟ್ಫೋನ್ ಪರಿಚಯಿಸಿದಾಗ ಮೊದಲು ರಿಟೇಲರ್ ಆಗಿದ್ದು ಸಂಗೀತ ಮೊಬೈಲ್ಸ್. ಸಂಗೀತ ಮೊಬೈಲ್ಸ್ ತನ್ನದೇ ಆದ ವೈಶಿಷ್ಟ್ಯತೆಗಳನ್ನು ಹೊಂದಿದ್ದು, ಮೊಬೈಲ್ 30 ದಿನದೊಳಗೆ ಬೆಲೆಯಲ್ಲಿ ವ್ಯತ್ಯಾಸವಾದರೆ ಅದರ ಹಣವನ್ನ ಗ್ರಾಹಕರಿಗೆ ವಾಪಸ್ ನೀಡಲಾಗುವುದು. ಹೀಗೆ ಒಟ್ಟು ದೇಶದಾದ್ಯಂತ 30 ಕೋಟಿ ರೂಪಾಯಿ ಹಣ ರೀಫಂಡ್ ಆಗಿದೆ. 5,500 ಜನರಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿದೆ. ಮುಂದೆ ಗೋವಾದಲ್ಲಿ ಸಂಗೀತ ಮೊಬೈಲ್ಸ್ ಆರಂಭವಾಗಲಿದೆ ಎಂದು ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಉದ್ಯಮಿ ಸುರೇಶ್ ಶೆಟ್ಟಿ ಗುರ್ಮೆ, ಕಟ್ಟಡದ ಮಾಲಕ ರಾಮಕೃಷ್ಣ, ಭಾರ್ಗವಿ ನೃತ್ಯ ತಂಡದ ಸಂಚಾಲಕ ಶ್ರೀಕಾಂತ್, ಸಂಗೀತ ಮೊಬೈಲ್ಸ್ ಮಾರ್ಕೆಟಿಂಗ್ ವಿಭಾಗದ ಮುಖ್ಯಸ್ಥ ಭರತ್, ಶ್ರೀಹರಿ ಮತ್ತಿತರರು ಉಪಸ್ಥಿತರಿದ್ದರು. ಭಗವಂತ ಅನುಗ್ರಹ ಇತ್ತು ಅಂತಂದ್ರೆ ತತ್ರ ಶ್ರೀ ವಿಜಯೋ ಭೂಷಿ ಧ್ರುವ ನೀತಿ ಮತಿರ್ಮಮ ಅಂತ ಭಗವದ್ಗೀತೆಯಲ್ಲಿ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿ. ನಮ್ಮ ಎಲ್ಲ ಪ್ರಯತ್ನಗಳಿಗೆ ಭಗವಂತ ಅನುಗ್ರಹ ಜೊತೆ ಸೇರಿದು ಅಂತಂದ್ರೆ ಅಲ್ಲಿ ಎಲ್ಲ ಬಗೆಯ ವಿಜಯ ಇದೆ ಅಂತ ಭಗವದ್ಗೀತೆ ಮಾತು. ಆ ರೀತಿ ಸಂಗೀತ ಇಲ್ಲಿ ಉದ್ಘಾಟನೆ ಇರುವಂತಹದ್ದು ತುಂಬಾ ಸಂತೋಷದ ವಿಚಾರ. ಭಗವದ್ಗೀತೆ ಕೃಷ್ಣ ಹೀಗೊಂದು ಮಾತನ್ನು ಹೇಳಿದ್ದಾನೆ, ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯಥ. ಸಂಸ್ಥೆಯ ಮೂಲಕ ಸಮಾಜ ಬೆಳೆಯಬೇಕು, ಸಮಾಜದ ಮೂಲಕ ಸಂಸ್ಥೆ ಬೆಳೆಯಬೇಕು. ಅಂತಹ ಪರಸ್ಪರ ಕೊಳ್ಳುಕೊಳ್ಳುವಿಕೆಯ ಮೂಲಕ ಸಮಾಜ ಸಂಸ್ಥೆ ಎರಡು ಜೊತೆಯಾಗಿ ಬೆಳೆಯಬೇಕು ಅಂತ ಕೃಷ್ಣನ ಆದೇಶ ಇದೆ. ಅದರಂತೆ ಸಂಗೀತ ಸಂಸ್ಥೆ ಇವತ್ತು ಉಡುಪಿಯಲ್ಲಿ ಇದು 3ನೇ ಶಾಖೆಯಾಗಿ ಇಲ್ಲಿ ಬೆಳೀತಾ ಇದೆ. ಅದು 3 ಅಲ್ಲ 300 ಶಾಖೆಗಳಾಗಿ ಬೆಳೆಯಲಿ ಅಂತ ಕೃಷ್ಣ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಮನದಲ್ಲಿ ನಿರಂಕಾರ. ನಮ್ಮ ಗುರುಗಳ ಬಗ್ಗೆ ಹೇಳಬೇಕಾದ್ರೆ ಒಂದ್ ಕಡೆ ದಾರ್ಶನಿಕರು ಒಂದ್ ಕಡೆ ಹೇಳ್ತಾರೆ, ವೃಕ್ಷಕ್ಕೆಲ್ಲ ವೃಕ್ಷದ ಫಲವು, ನದಿಯ ನೀರು ನದಿಗಲ್ಲ, ಸಂತನ ಬದುಕು ಸಂತನಿಗಲ್ಲ, ಅದು ಲೋಕದ ಹಿತಕ್ಕೆ ಕಬೀರ. ಕೃಷ್ಣ ಮಠದ ನೀವು ಹೇಗೆ ಬಂದಿದ್ದೀರಾ, ಕೃಷ್ಣ ಮಠಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಮಾಡಿ 1998 ಅಲ್ಲಿ ಫಸ್ಟ್ ಆರ್ಕೆ ಟೆಕ್ಸ್ಟೈಲ್ ಅಂಡ್ ಟೈಲರ್ ಮೆನ್ಸ್ ವೇರ್ ಅಲ್ಲಿ ಇದೇ ಜಾಗದಲ್ಲಿ ದೀಪ ಪ್ರಜ್ವಲನೆ ಮಾಡಿ ಉದ್ಘಾಟನೆ ಆಗುತ್ತೆ. ಈಗ ಬರೋನಲ್ಲ, ಕಡೆಗೆ ಬರ್ತಾ ಇದ್ದಾರೆ ಅಂತ ಹೇಳಿ ಭಾರಿ ಖುಷಿ ಆಗುತ್ತೆ. 2ನೇ ಸಲ ನಮ್ಮ ಇಲ್ಲಿ ಭೇಟಿ ಕೊಟ್ಟಿದ್ದಾರೆ, ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತು ಸಂಗೀತ ಮೊಬೈಲ್ಸ್ ಅವರು ತುಂಬಾ ಸಮಾಜ ನನ್ನ ಹತ್ರ ಹೇಳ್ತಾ ಇದ್ವಿ ಶಾಪ್ ಬೇಕಂತೇಳಿ. ಹಾಗಾಗಿ ಮೊನ್ನೆ ನಾವು ಮಾತುಕತೆ ಆಗಿ ಇವರಿಗೆ ನಾವು ಕೊಡ್ಲಿಕ್ಕೆ ಆಯ್ತು. ಇದು ನನ್ನ ಸುಕೃತ, ಸಂಗೀತದ ಪರಿವಾರದ ಸುಕೃತ. ಇವತ್ತು ನಿಮ್ಮ ಪಾದಧೂಳಿಯಿಂದ ಈ ಉದ್ಘಾಟನೆ ನಡೀತಾ ಇರೋದು. ಇನ್ಫ್ಯಾಕ್ಟ್ ಇಡೀ ವಿದ್ಯಾಪೀಠದ ತಂಡ ಒಂದು ಸ್ವರಾಜ್ ಮಹೋತ್ಸವ ಮಾಡಿ ಹೈದರಾಬಾದ್ ಅಲ್ಲಿ ಒಂದೇ ದಿನ 5 ಶೋರೂಮ್ ಅಲ್ಲಿ 5 ಕಡೆ ವಿಷ್ಣು ಸಹಸ್ರನಾಮ, ಹೋಮ, ಅದು ವಾಸ್ತು ಪೂಜೆ ಎಲ್ಲ ಮಾಡೋದಕ್ಕೆಲ್ಲ ಕರ್ಕೊಂಡು ಹೋಗಿದ್ವಿ. ಒಂದೇ ದಿನ 10 ಶೋರೂಮ್ ಒಂದೇ ದಿನ ಓಪನ್ ಮಾಡಿದ್ವಿ ಚೆನ್ನೈಯಲ್ಲಿ. ಅಲ್ಲಿ ಕೂಡ ಸೊ ನಮ್ಗೆ ಮುಂಚೆ ಮಾಡ್ತಾ ಇದ್ವಿ, ಬಟ್ ಈಗ ಹೋಮ ಹವನ ಎಲ್ಲ ಮಾಡೋದಕ್ಕೆ ಆಗ್ತಾ ಇಲ್ಲ. ಈಗ ತಿಂಗಳಿಗೆ 10 ಶೋರೂಮ್ ಓಪನ್ ಆಗ್ತಿದೆ.